ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವೊಂದು ಒಳ್ಳೆ ಮಾಡಿ ಒಂದು ಖಾರವಾಗಿ ಒಂದು ಸಿಗಡಿ ಮೀನಿನ ಒಂದು ಚಟ್ನಿಯನ್ನು ಮಾಡುವ. ಸಿಗಡಿ ಮೀನಿನ ಚಟ್ನಿ, ಪ್ರಾನ್ಸ್ ಮೀನಿನ ಚಟ್ನಿ ಒಳ್ಳೆಯದಾಗುತ್ತೆ. ಎಟ್ಟಿ ಅಂತ ಹೇಳ್ತಾರೆ ಇದು ತುಳು ಭಾಷೆಯಲ್ಲಿ. ಇದರ ಒಂದು ಚಟ್ನಿಯನ್ನು ಮಾಡುವ. ನಾವು ಇಲ್ಲಿ ಎಟ್ಟಿಯನ್ನು ತೆಗೆದಿಟ್ಟಿದ್ದೇವೆ. ಒಳ್ಳೆಯ ಒಂದು ಹಸಿ ಎಟ್ಟಿ ಇದು. ಇದನ್ನು ನಾವು ಇನ್ನು ಹುರಿಲಿಕ್ಕಿದೆ. ಇಲ್ಲಿ ನಾವು ಎರಡು ಇಡಿಯಷ್ಟು ಹುಡಿ ಎಟ್ಟಿಯನ್ನೇ ತಗೊಂಡಿದ್ದೇವೆ ಫ್ರಾನ್ಸ್ ಮೀನನ್ನು. ನಂತರ ಒಂದು 2 ಕೈ ಹಿಡಿಯಷ್ಟು ತೆಂಗಿನಕಾಯಿ ಉಂಟು, ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಅರಿಶಿನ ಹುಡಿಬೇಕು ಅದಕ್ಕೆ. ನಂತರ ಇಲ್ಲಿ ಒಂದು 8 ಬ್ಯಾಡಗಿ ಮೆಣಸು ಉಂಟು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಹುಳಿ, ಒಂದು 4 ಎಸಳು ಬೆಳ್ಳುಳ್ಳಿ. ಇವಿಷ್ಟೇ ಬೇಕಾಗಿರೋದು, ಜಾಸ್ತಿ ಬೇಕು ಏನೋ ಐಟಮ್ ಬೇಕಾಗಿಲ್ಲ. ಇದಕ್ಕೆಲ್ಲ ಭಾಳ ಒಳ್ಳೆಯದಾಗುತ್ತೆ, ಗಂಜಿ ಊಟಕ್ಕೆಲ್ಲ ಭಾಳ ಒಳ್ಳೆಯದಾಗುತ್ತೆ ಇದು. ಸಿಗಡಿ ಮೀನಿನ ಒಂದು ಚಟ್ನಿ ಅಂದರೆ ಹುಡಿ ಚಟ್ನಿ ಟೈಪ್ ಮಾಡೋದು, ಒಳ್ಳೆಯದಾಗುತ್ತೆ ಇದು ಊಟ ಮಾಡಲಿಕ್ಕೆ. ಓಕೆ ಫ್ರೆಂಡ್ಸ್, ಇದನ್ನು ಸ್ಟಾರ್ಟ್ ಮಾಡುವ. ಯಾವ ರೀತಿ ಮಾಡೋದು ಅಂತ ನೋಡುವ. ಓಕೆ, ನಾವಿಲ್ಲಿ ಒಂದು ತವ ತಗೊಂಡಿದ್ದೇವೆ. ಆ ತವಾದಲ್ಲಿ ಇದನ್ನು ಈಗ ಹುರಿಲಿಕ್ಕಿದೆ. ಈ ಸಿಗಡಿ ಅಂದರೆ ಪ್ರಾನ್ಸ್ ಮೀನನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿ ನಾವು ಇದನ್ನು ಒಳ್ಳೆ ಮಾಡಿ ಹುರಿಯುವ ಮೀಡಿಯಮ್ ಫ್ಲೇಮಲ್ಲಿ. ಅದೇ ರೀತಿ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹುಳಿ, ನಂತರ ಮೆಣಸು, ಬಾಕಿ ಎಲ್ಲ ತಗೊಂಡಿರುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಅದಕ್ಕೆ ನಾವು ಹಾಕಬೇಕು. ಇಲ್ಲಿ ಇದೇ ರೀತಿ ನೀವು ನೋಡ್ಬೋದು, ನಾವು ಏನೆಲ್ಲ ತಗೊಂಡಿದ್ದೇವೆ ಅದನ್ನೆಲ್ಲ ಹಾಕಿದ್ದೇವೆ ಇಲ್ಲಿ. ಈಗ ಇದನ್ನು ಹುಡಿ ಮಾಡಲಿಕ್ಕಿದೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹುರಿಬೇಕು ನಾವು. ಇಲ್ಲಿ ನೋಡ್ಬೋದು ನೀವು ತಗೊಂಡಿರುವ ಮೆಣಸು ಇದನ್ನೆಲ್ಲ ಹುಡಿ ಮಾಡಿಟ್ಟಿದ್ದೇವೆ. ಈಗ ಅದಕ್ಕೆ ತೆಂಗಿನಕಾಯಿಯನ್ನು ಆ್ಯಡ್ ಮಾಡಬೇಕು. ತೆಂಗಿನಕಾಯಿ ಮತ್ತು ಅರಿಶಿನ ಹುಡಿ ನಾವು ತಗೊಂಡಿದ್ದೇವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡಿದ ನಂತರ ಇದನ್ನು 2 ಸುತ್ತು ತಿರುಗಿಸ್ಲಿಕ್ಕಿದೆ. ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಮ್ಮ ಸಿಗಡಿ ಮೀನು ಒಳ್ಳೆ ಫ್ರೈ ಆಗ್ತಾ ಉಂಟು. ಈ ರೀತಿ ಮಾಡೋದ್ರಿಂದ ಗಂಜಿ ಊಟಕ್ಕೆ ಮತ್ತು ಈ ರೀತಿ ಒಂದು ಯಾವುದು ನೆಂಚ್ಕೊಳ್ಳಿಕ್ಕೆಲ್ಲ ಒಳ್ಳೆಯದಾಗತ್ತೆ ಇದು. ಆ್ಯಕ್ಚುಲಿ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು, ಶೇಖರಣೆ ಮಾಡಿ, ಹಾಳಾಗೋದಿಲ್ಲ. ಯಾಕಂದರೆ ಇಲ್ಲಿ ನೀರಿನ ಅಂಶವನ್ನು ನಾವು ಯಾವುದು ಯೂಸ್ ಮಾಡ್ತಾಯಿಲ್ಲ ಮತ್ತು ಈರುಳ್ಳಿಯನ್ನು ಯೂಸ್ ಮಾಡ್ತಾಯಿಲ್ಲ. ಹಾಗಾಗಿ ಇದು ಏನು ಹಾಳಾಗುವಂಥ ಯಾವುದೇ ವಿಷಯಗಳು ಇದರಲ್ಲಿ ಇಲ್ಲ. ಹಾಗಾಗಿ ಎಷ್ಟೇ ದಿವಸ ಇಟ್ಟರೂ ಏನೂ ಆಗೋದಿಲ್ಲ ಇದು. ನಮಗೆ ಡೈಲಿ ಊಟಕ್ಕೆಲ್ಲ ಸ್ವಲ್ಪ ತಗೊಂಡು ಊಟ, ಉಪ್ಪಿನಕಾಯಿ ಥರ ಇದನ್ನು ಒಳ್ಳೆ ಯೂಸ್ ಮಾಡ್ಬೋದು. ಫಸ್ಟ್ ಕ್ಲಾಸ್ ಆಗೋ ಒಂದು ಪರಿಮಳವಾಗುತ್ತೆ. ಓಕೆ ಫ್ರೆಂಡ್ಸ್, ನಾವು ತೆಂಗಿನಕಾಯಿ ಹಾಕಿದ ನಂತರ ಒಂದು 2 ಸುತ್ತು ತಿರುಗಿಸಿ ಇಟ್ಟಿರ್ತೀವಿ. ಇಲ್ಲಿ ನೀವು ನೋಡ್ಬೋದು. ಈಗ ನಮ್ಮ ಎಟ್ಟಿ ಫ್ರಾನ್ಸ್ ಒಳ್ಳೆ ಒಂದು ಫ್ರೈ ಆಗ್ತಾ ಉಂಟು ಇಲ್ಲಿ. ಓಕೆ ಫ್ರೆಂಡ್ಸ್, ನಾವು ಇಲ್ಲಿ ಹಾಕಿರುವಂಥ ಫ್ರಾನ್ಸ್ ಮೀನು ಒಳ್ಳೆ ಫ್ರೈ ಆಗಿದೆ, ಸಿಗಡಿ ಮೀನು ಎಟ್ಟಿ. ಈಗ ಇದನ್ನು ನಾವು ಇಲ್ಲಿ ನಾವು ರೆಡಿ ಮಾಡಿ ಇಟ್ಟಿರುವಂಥ ಮಸಾಲೆಗೆ ಆ್ಯಡ್ ಮಾಡುವ. ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದೆ, ಒಂದು ಅರ್ಧ ಚಮಚಷ್ಟು. ನೀವು ನೋಡ್ಬೋದು, ಉಪ್ಪನ್ನು ನೋಡಿ ಹಾಕಿ, ಯಾಕಂದರೆ ಮೀನಲ್ಲಿ ಉಪ್ಪು ಇರುತ್ತೆ. ಎಸ್, ಓಕೆ ಫ್ರೆಂಡ್ಸ್, ಇಲ್ಲಿ ಇದನ್ನು ಎಲ್ಲ ನಾವು ಹುರಿದಿಟ್ಟಿರುವಂಥ ಪ್ರಾನ್ಸ್ ಮೀನನ್ನು ಇದಕ್ಕೆ ಆ್ಯಡ್ ಮಾಡುವ. ಪರಿಮಳವಾಗುತ್ತೆ. ಆದಷ್ಟು ಸಾರಿಸಿ ಹಾಕ್ಕೊಳ್ಳಿ, ಯಾಕಂದರೆ ಅಡಿಯಲ್ಲಿರುವಂಥ ಒಂದು ಉಪ್ಪಿನ ಅಂಶ ಮತ್ತು ಇಲ್ಲಿ ಹೊಯ್ಗೆ ಎಲ್ಲ ಇರುತ್ತೆ, ಅದನ್ನೆಲ್ಲ ಹಾಕೋದು ಬೇಡ ನಾವು. ಈ ರೀತಿ ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಈ ರೀತಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ನಾವು ರೆಡಿ ಮಾಡಿ ಇಟ್ಟಿರುವಂಥ ಮಸಾಲೆಯೊಂದಿಗೆ ಒಳ್ಳೆ ಬ್ಲೆಂಡ್ ಆಗಬೇಕಿದು. ಈ ರೀತಿ ಒಳ್ಳೆ ಬ್ಲೆಂಡ್ ಮಾಡಿದರೆ ಊಟಕ್ಕೆಲ್ಲ ಒಳ್ಳೆಯದಾಗುತ್ತೆ, ಗಂಜಿ ಊಟಕ್ಕೆ. ಸೂಪರಾಗಿ ಒಂದು 2 ಬಾಟಲ್ ಊಟ ಮಾಡ್ಬೋದು. ಈ ಒಂದಿಷ್ಟು ಚಟ್ನಿ ಇದ್ದರೆ, ಒಂದು ಸ್ವಲ್ಪ ಚಟ್ನಿ ಬೇಕು ಸಾಕು ನಮಗೆ. ಇಲ್ಲಿ ನಮ್ಮ ತುಳುನಾಡಲ್ಲೆಲ್ಲ ಭಾರಿ ಫೇಮಸ್ ಇದು. ಒಳ್ಳೆ ಪರಿಮಳವಾದಂಥ ಒಂದು ಸಿಗಡಿ ಮೀನಿನ ಒಂದು ಚಟ್ನಿ ರೆಡಿಯಾಗಿದೆ. ಎಸ್ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ ನಮ್ಮ ಸಿಗಡಿ ಮೀನಿನ ಒಂದು ಚಟ್ನಿ. ಎಸ್ ಫ್ರೆಂಡ್ಸ್, ಒಳ್ಳೆ ಬಂದಿದೆ ನಮ್ಮ ಸಿಗಡಿ ಮೀನಿನ ಚಟ್ನಿ.
ನಾವು ತೆಂಗಿನಕಾಯಿ ತುರಿದು ಹಾಕಿರೋದು ಎಲ್ಲವನ್ನು ಪ್ರೊಸೆಸ್ಸೆಲ್ಲ ನೀವು ನೋಡಿದಿರಿ. ಇದೇ ರೀತಿ ಒಂದು ಪ್ರೊಸೆಸನ್ನು ಮಾಡಿ ನೀವು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಿಗಡಿ ಮೀನಿನ ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಆಗಲೇ ಹೇಳಿದ ಹಾಗೆ ಎಷ್ಟು ದಿವಸ ಇಟ್ಟರೂ ಹಾಳಾಗೋದಿಲ್ಲ ಇದು, ಯಾಕಂದರೆ ನಾವು ಯಾವುದೇ ನೀರಿನ ಅಂಶ ಹಾಕದೇ ಇರೋದ್ರಿಂದ ಒಳ್ಳೆಯದಾಗುತ್ತೆ ಊಟ ಮಾಡಲಿಕ್ಕೆಲ್ಲ. ಫ್ರೆಂಡ್ಸ್, ಒಳ್ಳೆಯದಾಗಿದೆ, ನೀವು ಇದನ್ನು ಟ್ರೈ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕೂಡ. ಅದೇ ರೀತಿ ನಮ್ಮ ಒಂದು ಪ್ರಾನ್ಸ್ ಮೀನಿನ ಚಟ್ನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಆನಂತರ ಅದರ ಬದಿಯಾಗಿ ಕೊಟ್ಟಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಯಾಕಂದರೆ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಎಲ್ಲ ರೆಸಿಪಿಗಳ ಒಂದು ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಅದೇ ರೀತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಪ್ರಾನ್ಸ್ ಮೀನಿನ ಚಟ್ನಿಗೆ ನಿಮ್ಮದೊಂದು ಲೈಕ್ ಇರಲಿ, ಅದೇ ರೀತಿ ನಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.